ವರ್ಷಗಳಿಂದ ನಾಗಾರಾಧನೆ ಮಾಡುತ್ತೀರಿ ಅಂತ ನಾನು ಹೇಳಿದೆ. 98ರಲ್ಲಿ ಅದು ಪ್ರವರ್ತನೆ ಪ್ರಾರಂಭವಾದದ್ದು. ಇವಾಗ 2024, ಹೆಚ್ಚು ಕಡಿಮೆ 25 ವರ್ಷಗಳಿಗಿಂತ ಮೇಲೆ. ಹಾಗಾಗಿ ನನ್ನ ಈ ಒಂದು ಕ್ಷೇತ್ರಕ್ಕೆ ಬಂದು 26 ವರ್ಷಗಳು ಪರಿಪೂರ್ಣ ಆಯಿತು ಅಂತ ಹೇಳ್ಬೋದು. ನನ್ನ ಗುರುವಿನ ಬಗ್ಗೆ ಪ್ರಾರಂಭದಲ್ಲೇ ಹೇಳಿದ್ದೇನೆ. ನಂಚಾರು ಅನಂತ ಕರ್ಬರು ಅವರು ನನ್ನಂಥವ್ರು ತುಂಬ ಜನರನ್ನು ಅವರು ತಯಾರಿ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದಾರೆ, ಬ್ರಾಹ್ಮಣರಲ್ಲಿಯೂ ನಮ್ಮವರಲ್ಲಿಯೂ. ಹೀಗಿರುವಾಗ ಈ ಒಂದು ನಾಗನ ಅಂದರೆ ಇಲ್ಲಿ ಒಂದು ಗೊಂದಲ ಅಂತ ಹೇಳಿದರೆ ಮತ್ತೆಂತಲ್ಲ, ನಾಗನ ಆವೇಶ ಅಂತ ಹೇಳುವಂಥದ್ದು ನಾಗಯಕ್ಷಿಯ ಉಪಾಸನೆಯಿಂದ ಬರುವಂಥದ್ದು. ನಾಗಯಕ್ಷಿಯೇ ಇಲ್ಲಿ ನಿಮಗೆ ವಾಕ್ಯ ಅಂದರೆ ಆದೇಶಗಳನ್ನು ಕೊಡುವಂಥದ್ದು, ನರ್ತನವನ್ನು ಮಾಡುವಂಥದ್ದು ಎಲ್ಲವೂ ನಾಗಯಕ್ಷಿಯೇ ಅಂತ ಹೇಳುವ ಲೆಕ್ಕದಲ್ಲಿ ನಮಗೆ ನಾಗಯಕ್ಷಿಯ ಮೂಲ ಮಂತ್ರವನ್ನೇ ಅವರು ಕೊಟ್ಟಿರ್ತಾರೆ ಉಪಾಸನೆ ವಿಧಿಗಳಲ್ಲಿ ಅನುಷ್ಠಾನಕ್ಕಾಗಿ. ಗುರುಗಳ ಬಗ್ಗೆ ನಾನು ಮೊದಲೇ ಹೇಳಿದೆ ಏನು ಎಂಥದ್ದು. ಆಮೇಲೆ ನಮ್ಮ ಗುರುಗಳು ನಮ್ಮ ಧರ್ಮಪೀಠದ ಗುರುಗಳಿಂದ ಅನುಮತಿ ಬಂದ ಬಳಿಕ ಅವರು ನನಗೆ ಉಪದೇಶವೋ ಅದಕ್ಕೆಲ್ಲ ಬೇಕಾಗುವಂಥದ್ದೆಲ್ಲ ಪ್ರಾರಂಭಿಕ ಹಿನ್ನೆಲೆಯಲ್ಲಿ ಆ ಒಂದು ಇನ್ಸೆಪ್ಷನ್ ಅಂತ ಹೇಳ್ತೇವೆ, ಆ ಒಂದು ಕ್ಷೇತ್ರಕ್ಕೆ ನಮ್ಮನ್ನು ಪ್ರತಿಷ್ಠಿಸಿ ಬಿಟ್ಟಿದ್ದೇವೆ. ಆಮೇಲೆ ಅನುಷ್ಠಾನ ಮಾಡಿ ನಾವು ಎನರ್ಜೈಸ್ ಮಾಡೋ ಅಥವಾ ನಮ್ಮನ್ನೇ ನಾವು ಸಶಕ್ತಿಕರಾಗಬೇಕು. ಅಂದರೆ ಆ ಎನರ್ಜೈಸ್ ಆಗಿ ನಮ್ಮಲ್ಲಿ ಆ ಪಾಸಿಟಿವಿಟಿಯನ್ನು ಡೆವಲಪ್ ಮಾಡಬೇಕು. ಜಪ ಅಂತ ಹೇಳುವಂಥದ್ದು ಮಂತ್ರಗಳ ಜಪದಿಂದಾಗಿ ನಮಗೆ ಒಳಗಿನ ಒಂದು ಎಲ್ಲ ಚಕ್ರಗಳ ಒಂದು ಚಲನೆ ಪ್ರಾರಂಭವಾಗ್ತದೆ. ನಮ್ಮನ್ನು ನಾವೇ ಆ ಉದ್ದೀಪನ ಶಕ್ತಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವಂಥದ್ದನ್ನು ಈ ಒಂದು ಪ್ರಕ್ರಿಯೆಗೆ ನಾವು ಮೂಲ ಮಂತ್ರಗಳು ಅಥವಾ ಅಭಿಮಾನಿ ದೇವತೆಗಳ ಸ್ತೋತ್ರಗಳು, ಶ್ಲೋಕಗಳು, ಅದಕ್ಕೆ ಸರಿಯಾಗಿ ಬೇರೆ ಎಲ್ಲ ವಿಧಾನಗಳು, ಪಾರಂಪರಿಕವಾದಂಥ ವಿಧಾನಗಳು, ಇವೆಲ್ಲ ಅವರಿಂದ ನನಗೆ ಉಪದೇಶ ಆಗಿ ಬಂದಂಥವು. ನಾಗಾರಾಧನೆ ಅಂತ ಹೇಳುವಂಥದ್ದು ನಾನು ಹೇಳಿದೆ ಮೊದಲೇ, ಒಂದು ಸಂಕೀರ್ಣವಾದಂಥ ವ್ಯವಸ್ಥೆ, ಕಾಂಪ್ರಿಹೆನ್ಸಿವ್ ಅಥವಾ ಕಾಂಪ್ಲೆಕ್ಸ್, ಎಲ್ಲ ಒಂದೇ ಅಂತೇಳಿ ಹೇಳಲಿಕ್ಕೆ ಬರ್ತದೆ. ಇಲ್ಲಿ ತ್ರೈಗುಣ್ಯಾತ್ಮಕವಾದಂಥ ಸಾತ್ವಿಕವಾದಂಥ ನಾಗನಿಗೆ, ರಾಜಸಿಕವಾದಂಥ ನಾಗನಿಗೆ, ತಾಮಸಿಕವಾದಂಥ ನಾಗನಿಗೆ ಸಲ್ಲುವಂತಹ ಸೇವೆಗಳು ಅಥವಾ ಒಂದು ಅನುಷ್ಠಾನದ ವಿಧಾನಗಳೇ ಇವೆ. ತಂಪಾಗಿ ನಾವು ಯಾರನ್ನು ಸಾತ್ವಿಕವಾಗಿ ಆಚರಣೆ ಮಾಡ್ತೇವೆ ಅವರಿಗೆ ತಂಪಾದ ಒಂದು ವಿಚಾರಗಳು, ತಂಬಿಲಗಳು, ತನಿ ಎರೆಯುವುದು, ಹಸಿ ಹಾಲು, ಹಸಿ ಎಳನೀರು ಅಥವಾ ಎಳನೀರು, ಹಣ್ಣು, ಹಂಪಲು, ಹೂವು, ಇವೆಲ್ಲವೂ ಸಾತ್ವಿಕ ವರ್ಗದವರಿಗಾದರೆ, ಆಮೇಲೆ ಯಜ್ಞ, ಆಶ್ಲೇಷ ಬಲಿಪೂರ್ವಕವಾಗಿ ಅನ್ನ ಇತ್ಯಾದಿಗಳನ್ನೆಲ್ಲ ಪ್ರಯೋಗ ಮಾಡಿಕೊಂಡು ನಾವು ರಾಜಸಿಕವಾದಂಥ ನಾಗರಿಗೆ ನಾವು ಸಂತುಷ್ಟಿಗೊಳಿಸ್ತೇವೆ. ಹಾಗೆ ನೃತ್ಯಗಾನ ನಿರತ, ಯಾಕಂದರೆ ತಾಮಸಿಕ ವರ್ಗದವರಿಗೆ ನೃತ್ಯ ಮತ್ತು ಗಾನ ಅಂತ ಹೇಳುವಂಥದ್ದು ಇಷ್ಟ ಆಗ್ತದೆ ಅಂತ ಹೇಳುವ ಕಾರಣ ಅವರನ್ನು ಈ ನಾಗಮಂಡಲ ಅಥವಾ ಡಕ್ಕೆ ಬಲಿ ಅಂತ ಹೇಳುವ ಪರಿಕಲ್ಪನೆ ಅಲ್ಲಿಂದ ಬಂತು. ಅವರನ್ನು ಕುಣಿಸುವಂಥದ್ದು ಅಥವಾ ಅವರಿಗೆ ನಾವು ತುಷ್ಟೀಕರಿಸುವಂಥದ್ದು, ಇದು ಪ್ರಕೃತಿಯ ಶಕ್ತಿಯನ್ನು ನಾವು ಒಲಿಸಿಕೊಂಡು ನಮಗೆ ಬೇಕಾದಂಥ ಕಾಮ್ಯಗಳನ್ನು ಪಡೆಯುವಂಥದ್ದು ಒಂದು ವಿಧಾನಗಳು. ಇವೆಲ್ಲವೂ ಆಯಾ ಪದ್ಧತಿಗಳು, ಪ್ರಾದೇಶಿಕವಾಗಿ ಭಿನ್ನತೆಯೂ ಇರ್ಬೋದು, ಅವರವರು ಆಚರಿಸಿಕೊಂಡು ಬಂದ ವಿಚಾರದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ. ನಾವು ಒಂದು ಕ್ಷೇತ್ರಕ್ಕೆ ಹೋಗುವಾಗ ಆ ಕ್ಷೇತ್ರದಲ್ಲಿ ಏನು ಆಚರಣೆ ಮಾಡಿಕೊಂಡು ಬರ್ತೇವೆ ಅದನ್ನೇ ನಾವು ಮುಂದುವರಿಸ್ಕೊಂಡು ಬರಬೇಕಾದದ್ದು ಒಂದು ಅಲ್ಲಿ ಏನು ಅಲಿಖಿತವಾದಂಥ ಒಂದು ನಿಯಮ. ಅದು ಎಲ್ಲಿಯೂ ಹೇಳದೇ ಹೋದ್ರು ಅಲ್ಲಿ ಏನು ನಡ್ಕೊಂಡು ಬರ್ತಾರೆ ಅದರಲ್ಲಿ ತೃಪ್ತನಾಗಿದ್ದಾನೆ ಅವನು ಅಂತಷ್ಟೇ ನಾವು ತಿಳ್ಕೊಳ್ಬೇಕು. ಇದು ಅಲ್ಲಿಯ ವಿಧಾನ. ಹಂತಗಳು ಅಂತ ಹೇಳಿದರೆ ನಾನು ಹೇಳಿದೆ, ಪ್ರಾರಂಭಿಕ ಹಂತ ಪ್ರಾಕೃತಿಕವಾದ ವಸ್ತುಗಳಿಂದಲೇ ಅವನನ್ನು ಆರಾಧನೆ ಮಾಡಿ. ಇನ್ನು ಅನ್ನ ಅಥವಾ ನಾವು ಆಶ್ಲೇಷ ಬಲಿ ಇಂಥದ್ರಲ್ಲೆಲ್ಲ ಬಲಿಗೆ ಅನ್ನವನ್ನು ಮಾಡಿ, ಚರುವನ್ನು ಮಾಡಿ, ಹೋಮ ಮಾಡಿ, ಇವೆಲ್ಲವೂ ಹಂತಗಳು. ಇನ್ನೊಂದು ಮುಂದುವರೆದ ಹಂತ ಮಂಡಲದಲ್ಲಿ, ಅಂದರೆ ನಮ್ಮಲ್ಲಿ ಮಂಡಲ ಪೂಜೆ ಅಥವಾ ಸ್ತಂಡಿಲಗಳು, ಮಂಡಲಗಳು, ಬಿಂಬಗಳು, ಇದೆಲ್ಲ ಪರಿಕಲ್ಪನೆ ಬರ್ತದೆ. ಕೆಲವು ಕಡೆ ಬರೇ ಜಾಗ ಮಾತ್ರ ಇರ್ತದೆ, ಬಿಂಬಗಳು ಇರುವುದಿಲ್ಲ. ಕೆಲವು ಕಡೆ ಬಿಂಬಗಳಿರ್ತವೆ, ಬೇರೆ ಏನೂ ಇರುವುದಿಲ್ಲ. ಕೆಲವು ಕಡೆ ಏನೂ ಇರುವುದಿಲ್ಲ, ಬರೀ ಮರಗಳು ಮಾತ್ರ ಇರ್ತವೆ. ಹೀಗೆ ಆಯಾ ಒಂದು ಅವರು ಏನು ಹಿಂದಿನವರು ಅದನ್ನು ಆ ಕ್ಷೇತ್ರಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ನನಗೆ ತಿಳಿಸಿದ ಪ್ರಕಾರ ಏನಂತ ಹೇಳಿದ್ರೆ, ಅನುಷ್ಠಾನ ಉಪಾಸನೆ ಮಾಡಿದಲ್ಲಿ ಸಾನ್ನಿಧ್ಯ ಇರುವಲ್ಲಿ ಉಪಾಸನೆ ಅಥವಾ ಅನುಷ್ಠಾನ, ಇದೆರಡೂ ಇದೆ ನಾಗನ. ಯಾಕಂದರೆ ಅವನು ಪ್ರಾಕೃತಿಕವಾದಂಥ ಶಕ್ತಿ. ನೀವು ಕರೆದಾಗ ಬಂದು ನಿಮ್ಮ ಸೇವೆಯನ್ನು ತಗೊಳ್ಳಿಕ್ಕೂ ಗೊತ್ತು, ನೀವು ಅಲ್ಲಿ ಅವನಿದ್ದಲ್ಲಿ ಹೋಗಿ ಉಪಾಸನೆ ಮಾಡಲಿಕ್ಕೂ ಬರ್ತದೆ. ಇದು ಎರಡಕ್ಕೂ ಅವನು ಫ್ಲೆಕ್ಸಿಬಲ್. ಹಾಗಿರುವಾಗ ಮಂಡಲಗಳಲ್ಲಿ ಇತ್ಯಾದಿಯಲ್ಲಿ ನಾವು ಮಂಡಲದಲ್ಲಿ ಅವನನ್ನು ಆಹ್ವಾನಿಸ್ತೇವೆ. ಅವನ ಮಂಡಲವನ್ನು ಬರೆದು ಈ ಆಶ್ಲೇಷ ಬಲಿ ಆಗಲಿ, ನಾಗಮಂಡಲ, ಇವೆಲ್ಲವೂ ಆ ಮಂಡಲಗಳಲ್ಲಿ ಆ ಪಂಚವರ್ಣದ ಹುಡಿಯಲ್ಲಿ ಅವನನ್ನು ನಾವು ಚಿತ್ರಿಸಿ ಅಲ್ಲಿ ಆಯಾ ದೇವತೆಗಳನ್ನೆಲ್ಲ ಸ್ಥಾಪಿಸಿ ಅವರಿಗೆ ಬೇಕಾದಂಥ ಉಪಚಾರಗಳನ್ನೆಲ್ಲ ಸಲ್ಲಿಸಿ ಅವರ ಅನುಗ್ರಹವನ್ನು ಪಡೆಯುವಂಥ ವಿಧಾನ ಮಂಡಲದಲ್ಲಿ. ಅಂದರೆ ಮಂಡಲದಲ್ಲಿ ನಮಗೆ ಒಂದು ಇಲ್ಲಿ ಏನಂದರೆ ವಿಜುವಲೈಸೇಷನ್, ನೀವು ಅವನನ್ನು ಚಿತ್ರೀಕರಿಸಬೇಕು. ಮನಸ್ಸಿಗೆ ಹೇಗೆ ನಿಮಗೆ ನೋಡಿದ ಕೂಡಲೇ ಹೀಗೆ ಇದೆ ಅಂತೇಳಿ ಒಂದು ಭಾವನೆ ಮೂಡಬೇಕು.
ಇವೆಲ್ಲವೂ ನಿಮ್ಮ ಭಾವನೆಗಳನ್ನು ಪ್ರಚೋದಿಸಿ ನಿಮ್ಮಲ್ಲಿ ಒಂದು ಧನ್ಯತಾ ಭಾವನೆಯನ್ನು ಉಂಟು ಮಾಡಲಿಕ್ಕೆ ಬೇಕಾದಂಥ ಪ್ರಕ್ರಿಯೆ ಮೂಲಭೂತವಾಗಿ. ಅದು ಯಾವ ರೀತಿಯಲ್ಲಿ ನೀವು ಭಾವನೆಗಳಿಗೆ ಒಳಗಾಗ್ತೀರಿ, ಎಷ್ಟು ನಿಮ್ಮನ್ನು ಭಾವನೆಗೆ ಉದ್ರಿಕ್ತಕ್ಕೆ ಮಾಡಬೇಕು, ಅವೆಲ್ಲವೂ ಕಾಲ ಮತ್ತು ಪ್ರದೇಶಗಳು ಪಾಲನೆ ಮಾಡಿಕೊಂಡು ಬಂದ ನಿಯಮಗಳು. ನಾನು ಹೇಳಿದೆ ಈಗ ಅದಕ್ಕೆ ಬೇಕಾದಂಥ ಮೂಲ ಮಂತ್ರಗಳು. ನಾವು ಅದನ್ನು ಯಾಕಂದರೆ ಎಲ್ಲೋ ಒಂದು ಕಡೆ ವರ್ಷದಲ್ಲಿ ಕೆಲವೇ ದಿನಗಳು ನಮಗೆ ಆವೇಶಕ್ಕೆ ಒಳಗಾಗಿ ಮಾಡುವಂಥ ಒಂದು ಅವಕಾಶ ಬರ್ತದೆ. ವ್ಯಾಪ್ತವಾಗಿ ಮಾಡಲಿಕ್ಕೂ ನಾನು ಬೇರೆ ವೃತ್ತಿಯಲ್ಲಿರುವಾಗ, ನಾನು ಉದಯವಾಣಿಯಲ್ಲಿದ್ದೆ, ಆಮೇಲೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿದ್ದೆ. ಹೀಗಿರುವಾಗ ಯಾವಾಗ ನಾವು ನಮ್ಮ ದೈನಂದಿನ ಅನುಷ್ಠಾನದ ವಿಧಿಯಲ್ಲಿಯೂ ಇದನ್ನು ಸೇರಿಸಿಕೊಂಡು ಬರಬೇಕಂತ, ಗಾಯತ್ರಿ ಅನುಷ್ಠಾನ ಮತ್ತು ನಮ್ಮ ದೈನಂದಿನ ಆನ್ಯಿಕಗಳ ಜೊತೆಗೆ ಇದನ್ನು ಪಾಲನೆ ಮಾಡ್ಕೊಂಡು ಬರಬೇಕಾಗ್ತದೆ. ಇದರ ಮೂಲ ಉದ್ದೇಶವೇ ನಿಮ್ಮಲ್ಲಿರುವ ಸಾತ್ವಿಕ ಶಕ್ತಿಯನ್ನು ವೃದ್ಧಿ ಮಾಡಿಸ್ಕೊಂಡು. ಅದು ಆದಾಗ ಏನಾಗ್ತದೆ, ನಿಮ್ಮಲ್ಲಿ ಒಂದು ಸಾತ್ವಿಕ ಕಳೆ ಮುಖದಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ನೋಡಿದರೂ ನಿಮಗೆ ಒಂದು ಯು ಗೆಟ್ ಡಿಫರೆನ್ಷಿಯೇಟೆಡ್ ಫ್ರಮ್ ದ ಕಾಮನ್. ಹಾಗಿರುವಾಗ ಅದು ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್, ತುಂಬ ಕಾಲಘಟ್ಟವನ್ನು ಮಾಡಬೇಕಾಗ್ತದೆ ಪ್ರಾರಂಭದಲ್ಲಿ. ಯಾಕಂದರೆ ಮಂತ್ರಗಳ ವಿಧಾನವೇ ಹಾಗೆ, ಅದು ಅದರ ಒಂದು ಪಿಚ್ ಅಥವಾ ಒಂದು ಸ್ಥಾಯಿಗೆ ಬರಬೇಕಾದ್ರೆ ಕೆಲವು ಕಾಲ ಬೇಕು. ಗಂಟಲು ಮತ್ತು ಅದರ ಮಧ್ಯದ ಸ್ನಾಯುಗಳಿಂದಾಗಿ ಆ ಶಬ್ದ ಬರಬೇಕು, ಅದರದ್ದು ಇಚ್ಛಿತವಾದಂಥದ್ದು ಆ ಕಂಪನಗಳನ್ನು ಕೊಡಬೇಕಾದ್ರೆ ಆ ಕಂಪನಗಳಿಂದಾಗಿ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ. ಮಂತ್ರಗಳ ವಿಧಾನವೇ ಹಾಗೆ, ಮನನಾಥ ತ್ರಯೀತಿ ಇತ್ಯೇತಿ ಮಂತ್ರ. ಹಾಗಿರುವಾಗ ಅದನ್ನು ಮಾಡಬೇಕಾದ್ರೆ ಅಭ್ಯಾಸ ಪ್ರಥಮದಲ್ಲಿ ಅವೆಲ್ಲೂ ಸಾಧ್ಯ ಆಗಲಿಕ್ಕಿಲ್ಲ. ಪಿಚ್ ಕೂತ್ಕೊಳ್ಳಿಕ್ಕೆ ಕೆಲವು ಕಾಲ ಬೇಕು. ನಿಮ್ಮ ಸ್ಥಾಯಿ ಮತ್ತು ಮಂತ್ರಗಳ ಛಂದಸ್ಸಲ್ಲಿ ಇರುವಂಥದ್ದು ಶಬ್ದಗಳು ಅವು ಯಾರಿಂದ ಮಾಡಲ್ಪಟ್ಟಿವೆ ಅವರ ಆಶಯಕ್ಕನುಗುಣವಾಗಿ ಅವು ಶಕ್ತಿಗಳನ್ನು ಉತ್ಪತ್ತಿ ಮಾಡ್ತವೆ. ಆ ಥರದ ಒಂದು ಲೆವೆಲಿಗೆ ಬರಬೇಕಾದ್ರೆ ಕೆಲವು ಕಾಲ ಬೇಕಾಗ್ತದೆ. ಅದನ್ನು ನೀವು ಚಾಲನೆಯಲ್ಲಿ ಅಂದರೆ ದಿನನಿತ್ಯ ಮಾಡ್ಕೊತಾ ಬರಬೇಕು. ಇರಲಿ ಇಲ್ಲದೇ ಇರಲಿ, ನಿಮಗೆ ನಿಷಿದ್ಧಾತ್ಮಕವಾದ ಕೆಲವು ದಿನಗಳನ್ನು ಬಿಟ್ಟರೆ, ಅಂದರೆ ಆಮೆ ಮೈಲಿಗೆ ಎಲ್ಲ ಹೊತ್ತಲ್ಲಿ ನೀವು ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದು ಮಾಡದೆ ಇಲ್ಲದೇ ಇರುವ ಕಾಲ ನೀವು ಎಷ್ಟು ಮಾಡ್ತೀರಿ ಈ ಉಪಾಸನೆಗಳು ಅಷ್ಟು ನಿಮ್ಮಲ್ಲಿ ಸಾತ್ವಿಕ ಶಕ್ತಿ ವೃದ್ಧಿ ಆಗುತ್ತೆ. ಅದನ್ನೇ ನಾವು ಬ್ಯಾಂಕ್ ಬ್ಯಾಲೆನ್ಸಿಗೆ ಸಮೀಕರಿಸ್ತೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನೀವು ಎಷ್ಟು ಡೆಪಾಸಿಟ್ ಮಾಡ್ತಾ ಹೋಗ್ತೀರಿ ಅಷ್ಟು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಅದು ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಬ್ಯಾಲೆನ್ಸ್ ಜಾಸ್ತಿ ಇದೆ ಅಷ್ಟು ನಿಮಗೆ ಚೆಕ್ ಕೊಡಲಿಕ್ಕೆ ಬರ್ತದೆ, ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರ್ತದೆ ಈಗಿನ ಲೆಕ್ಕದಲ್ಲಿ. ಅದು ಅದೇ ರೀತಿ ನೀವು ಎಷ್ಟೆಷ್ಟು ಶಕ್ತಿ ಆದರೆ ಅವೆಲ್ಲವೂ ನಾವು ಅದನ್ನು ಅನುಷ್ಠಾನಿಸಿ ಮಾಡ್ಕೊ ಅವಶ್ಯಕತೆಗೆ ಇದಲ್ವಾಗ. ಯಾಕಂದರೆ ನಮಗೆ ಮಂಡಲಗಳು ಇವೆಲ್ಲ ಇರುವಾಗ ನಾವು ಪುರಸ್ಚರಣೆಗೆ ಕೂತ್ಕೊಳ್ಬೇಕಾಗ್ತದೆ. ಗಂಟೆಗಟ್ಟಲೆ ತುಂಬ ಸಾವಿರಗಟ್ಟಲೆ ಜನರಿಗೆ ನಾವು ಅನುಗ್ರಹ ಕೊಡುವಾಗ ಅಷ್ಟು ಹೊತ್ತು ನಾವು ತುಂಬ ಶಕ್ತಿಯನ್ನು ಸಂಚಯನ ಮಾಡಿ ಇಟ್ಕೊಳ್ಬೇಕು. ಆವಾಗ ಅಂಥ ಸಂದರ್ಭದಲ್ಲಿ ನಾವು ಪುರಸ್ಚರಣೆಗೆ ಕೂತ್ಕೊಳ್ಬೇಕು. ಅದು ಉಪದೇಶ ಇದೆ ನಮಗೆ, ಪುರಸ್ಚರಣೆ ಹೇಗೆ ಮಾಡಬೇಕು. ಒಂದೊಂದು ಅರ್ಥದಲ್ಲಿ ಪುರಸ್ಚರಣೆ ಮಂತ್ರಗಳ ಪುರಸ್ಚರಣೆ ಮಾಡಲಿಕ್ಕೆ ಇಂಥದ್ದೇ ವಿಧಿ ನಿಯಮಗಳು ಇದ್ದಾವೆ. ಮಾನಸಿಕವಾಗಿ ಹೇಗೆ ತಯಾರು ಆಗ್ತೀರಿ ಅಂತ ಹೇಳುವಂಥ ಒಂದು ಪ್ರಶ್ನೆ. ಒಂದು ಆವೇಶ ಅಂತ ಹೇಳುವಂಥದ್ದು ಅಥವಾ ಒಂದು ಶಕ್ತಿಯನ್ನು ನಾವು ಆಹ್ವಾನಿಸಿ ಆ ಶಕ್ತಿಯಿಂದ ಅದನ್ನು ಸಾರ್ವಜನಿಕರಿಗೆ ಅಥವಾ ಪ್ರೇಕ್ಷಕರಿಗೆ ಅಥವಾ ಭಜಕರಿಗೆ ಅದನ್ನು ಕೊಡುವಂಥ ವಿಧಾನ ಒಂದು ಸಂಕೀರ್ಣವಾದಂಥ ಪ್ರಕ್ರಿಯೆ. ಇದನ್ನು ನೀವು ಲೌಕಿಕ ಅಥವಾ ಈಗಿನ ಒಂದು ತಂತ್ರಜ್ಞಾನಕ್ಕೆ ಹೋಲಿಸೋದಾದರೆ ನಿಮ್ಮಲ್ಲಿ ಒಂದು ಸ್ಮಾರ್ಟ್ಫೋನ್ ಇದೆ, ಅದರಲ್ಲೊಂದು ಆ್ಯಪ್ ಇದೆ, ಅದಕ್ಕೊಂದು ಸ್ಮಾರ್ಟ್ಫೋನಿಗೆ ಒಂದು ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿಗೆ ಒಂದು ವೈಫೈಯೋ ಅಥವಾ ಒಂದು ನೆಟ್ವರ್ಕ್ ಕನೆಕ್ಷನ್ ಇದೆ. ಇಲ್ಲಿ 4 ಪ್ರಧಾನ ಅಂಶಗಳು. ಒಂದು ಸ್ಮಾರ್ಟ್ಫೋನ್, ಆಮೇಲೆ ಬ್ಯಾಟ್ರಿ, ಆಮೇಲೆ ಅದನ್ನು ಪ್ರಯೋಗಿಸಬೇಕಾದಂಥ ಆ್ಯಪ್ ಅಥವಾ ಅಪ್ಲಿಕೇಶನ್, ಇನ್ನೊಂದು ನೆಟ್ವರ್ಕ್. ಇವೆಲ್ಲವೂ ಒಂದು ಸಿಂಕ್ರೊನೈಸ್ ಆದಾಗ ಸಂಯೋಜನೆ ಆದಾಗ ಅಲ್ಲಿಂದ ನಿಮಗೆ ಆ ಆ್ಯಪ್ನಿಂದ ಏನು ಪ್ರಯೋಜನಗಳು ಬರ್ತವೆ ಅದನ್ನು ನೀವು ಪಡೀಲಿಕ್ಕೆ ಅದೇ ರೀತಿ ಇದು. ನೀವು ಸ್ಮಾರ್ಟ್ಫೋನನ್ನು ನೀವು ದರ್ಶನ ಪಾತ್ರೆಯ ಒಂದು ದೇಹಕ್ಕೆ ಹೋಲಿಸಿ ಅಲ್ಲಿಂದ ಬರುವ ಸನ್ನೆಗಳನ್ನು ತಗೊಳ್ಳಿಕ್ಕೆ ನೆಟ್ವರ್ಕ್, ಬ್ಯಾಟ್ರಿ ಅಂತ ಹೇಳಿದರೆ ನಿಮ್ಮಲ್ಲಿರುವ ಸಾತ್ವಿಕ ಶಕ್ತಿ ಅಂತ, ಆ್ಯಪ್ ಅಂತ ಹೇಳುವಂಥದ್ದು ವಿಧಾನ. ಇದು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ಹಾಗೆ ದರ್ಶನದ ಪ್ರಕ್ರಿಯೆ. ಇನ್ನು ಮಾಡ್ಯೂಲ್ ಇಲ್ಲಿ ಅಲ್ಲಿಂದ ಬರುವ ಸನ್ನೆಗಳು ನಿಮಗೆ ಅನುಕೂಲವಾಗುವಾಗ ಹೇಗೆ ಹೇಳ್ತೀರಿ? ನನ್ನ ಹತ್ರ ಕೆಲವರು ಪ್ರಶ್ನೆ ಮಾಡ್ತಾರೆ, ಎಸ್ಪೆಷಲಿ ಈ ಸಾಫ್ಟ್ವೇರ್ ಇಂಜಿನಿಯರ್. ನೀವು ಅದನ್ನು ಹೇಗೆ ಹೇಳ್ತೀರಿ? ಸ್ಪಾಂಟೇನಿಟಿಯಾಗಿ ಹೇಳ್ತೀರಿ? ಅಲ್ಲಿಂದ ಬಂದದ್ದನ್ನು ನೀವು ಇಲ್ಲಿ ಎದುರು ನಿಂತವರಿಗೆ ಹೇಗೆ ಹೇಳ್ತೀರಿ? ನೀವು ಒಂದು ಮಾಡೆಮ್ ಅಂತೇಳಿ ಇಟ್ಕೊಂಡಿರ್ತೀರಿ, ರೌಟ್ರ್ ಮುಖಾಂತರ ನೆಟ್ವರ್ಕಿಂದ ಕನೆಕ್ಟ್ ಮಾಡ್ತೀರಿ ಅಲ್ವಾ? ಮಾಡೆಮ್ ಏನು ಕೆಲಸ ಮಾಡ್ತದೆ? ಅದು ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್. ಡಿಜಿಟಲ್ ಸಿಗ್ನಲ್ಸನ್ನು ತಗೊಳ್ತದೆ, ಅದೇ ಡಿಜಿಟಲ್ ಸಿಗ್ನಲ್ ನಿಮ್ಮ ಒಂದು ವ್ಯವಸ್ಥೆಗೆ ಬರೋ ಹಾಗೆ ಮಾಡ್ತದೆ. ಸೇಮ್ ಸಿಸ್ಟಮ್.
ಅಲ್ಲಿಂದ ಬರೋ ಸಿಗ್ನಲ್ಸು ಆ ಒಂದು ಮಾಡ್ಯುಲೇಟರ್ನಲ್ಲಿ ಬರ್ತದೆ, ನಿಮಗೆ ಡಿಮಾಡ್ಯುಲೇಟರ್ ಆಗಿ ಅದೇ ಕೂಡಲೇ ಬರ್ತದೆ. ದೇರ್ ಇಸ್ ನೋ ಸ್ಟೋರೇಜ್ ಆರ್ ಎನಿಥಿಂಗ್, ಇಟ್ಸ್ ಪ್ಯೂರ್ಲಿ ಸ್ಪಾಂಟೇನಿಯಸ್. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ತುಂಬ ಜನ ಆಸಕ್ತಿ, ಏನು ಕುತೂಹಲ, ಏನು ನಿರೀಕ್ಷೆಗಳು, ಆ್ಯಂಗ್ಸಿಯಸ್ ಇರ್ತಾರೆ, ಅಂಬಿಗ್ಯೂಟಿ ಇರ್ತಾರೆ, ಡೈಲಮ ಇರ್ತದೆ. ನನ್ನಂತೂ ನೀವು ಯಾವತ್ತೂ ಸಂಪರ್ಕ ಮಾಡ್ಬೋದು, ಯಾಕಂದರೆ ತುಂಬ ಜನ ಇದ್ದಾರೆ ನನಗೆ ಗ್ಲೋಬಲಿ. ಐ ಹ್ಯಾವ್ ಮೆಂಟೀಸ್, ನನಗೆ ತುಂಬ ಜನ ಇದ್ದಾರೆ, ಈಚೆ ಕಡೆಯೂ ಈಚೆ ಕಡೆಯೂ. ಅವ್ರದ್ದೇ ನನ್ನದೇ ಆದಂಥ ಮಕ್ಕಳು, ಅಂದರೆ ಇಲ್ಲಿಂದ ಬೆನಿಫಿಟ್ ಪಡೆದು ಹೋದ ವಿದ್ಯಾರ್ಥಿಗಳು ಇದ್ದಾರೆ. ಆಮೇಲೆ ಒಮ್ಮೆ ಅನುಭವ ಪಡೆದು ಅದ್ರ ಬಗ್ಗೆ ಅನುಭೂತಿ ಹೊಂದಿದವರು ಇದ್ದಾರೆ. ಅವರು ಮತ್ತೆ 4 ಜನರಿಗೆ ಹೇಳ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ನನಗೇನು ಸಮಸ್ಯೆ ಇಲ್ಲ, ನಾನೊಂದು ಮಾಧ್ಯಮ. ಆವೇಶ ಬಂದರೂ ಆವೇಶ ಬರೆದಿದ್ರು ನನ್ನಲ್ಲಿ ಇರುವಂಥ ಶಕ್ತಿ ನನ್ನಲ್ಲಿ ಇರ್ತದೆ. ಒಬ್ಬರಿಗೆ ಸಮಾಧಾನ ಮಾಡುವ ಸ್ಕಿಲ್ಸ್ ಕೂಡ ನನ್ನ ಹತ್ರ ಇರ್ತದೆ. ಸಮಾಧಾನ ಅಂದರೆ ಎಂಥದಿಲ್ಲ, ಸುಮ್ಮನೆ ಕೇಳುವುದು. ಸಮಸ್ಯೆಗಳು ಅಂದರೆ ಮತ್ತೆ ಅಂತ ಇಲ್ಲ, ಯಾರಿಗೂ ಬರದೇ ಇರುವ ಸಮಸ್ಯೆ ಯಾರಿಗೂ ಬರೋದಿಲ್ಲ. ಇದು ಲೌಕಿಕವಾದಂಥ ಎಲ್ಲರಿಗೂ ಗೊತ್ತಿರುವಂಥದ್ದು. ಪ್ರಾಪಂಚಿಕವಾದಂಥ ವಿಧಾನದಲ್ಲಿ ಒಬ್ಬರು ಒಂದು ಹಂತದಲ್ಲಿ ಖುಷಿಯಾದರೆ ಇನ್ನೊಂದು ಹಂತದಲ್ಲಿ ಕಷ್ಟವೋ ದುಃಖವೋ ಪಡಬೇಕಾದಂಥದ್ದು. ಇದು ಒಂದು ವ್ಯವಸ್ಥೆ, ಕರ್ಮಗಳಿಗೆ ಸರಿಯಾಗಿ ಅವರಿಗೆ ಅವರವಾದಂಥ ವಿಧಾನದಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಅವರು ಒಳಪಡಬೇಕಾಗ್ತದೆ. ಇದು ಹಾಗಿರುವಾಗ ಇದು ವಿಧಾನಗಳು ಇಷ್ಟೇ, ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಥವಾ ಸ್ಮಾರ್ಟ್ಫೋನ್ ಇಂಥರೆ. ಇದು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ವಿಧಾನದಲ್ಲಿ. ಅದನ್ನು ನೀವು ಹೇಗೆ ನೀವು ಆ್ಯಪು, ಅದು ಗುರುಗಳಿಂದ ಬಂದ ವಿದ್ಯೆ. ಆ್ಯಪ್ ಹೇಗೆ ಮಾಡ್ತಾರೆ ಅದು ನಿಮಗೆ ಸಾಫ್ಟ್ವೇರಿಂದ ಬರುವಂಥದ್ದು, ಅದು ನಿಮ್ಮ ಸಾಫ್ಟ್ ಸ್ಕಿಲ್ ಕೊಡದೆ ಯಾರು ಗುರು. ಇನ್ನು ಕನೆಕ್ಟಿವಿಟಿ, ನೀವು ಸುಪ್ರೀಂ ಪವರ್ ಒಟ್ಟಿಗೆ ಕನೆಕ್ಟಿವಿಟಿ ನೀವು ಎಷ್ಟು ಹೊಂದಿರ್ತೀರಿ, ದ್ಯಾಟ್ ಇಸ್ ದ ವೇವ್ ಲೆಂತ್. ನೀವು ಎಷ್ಟು ವೇವ್ ಲೆಂತ್ ಹೊಂದಿರ್ತೀರಿ ಅಷ್ಟು ನಿಮಗೆ ಹತ್ತಿರ ಆಗ್ತದೆ. ನೀವು ಹೇಗೆ ಅಮೆರಿಕದಿಂದ ಕಾಲ್ ಬಂದ ತಕ್ಷಣ ನಿಮಗೆ ಇಲ್ಲಿ ಮಾತಾಡಲಿಕ್ಕೆ ಬರ್ತದೆ, ಬಿಕಾಸ್ ಯುವರ್ ಪರ್ಸೆಪ್ಟರ್ ಇಸ್ ದ್ಯಾಟ್ ಮಚ್ ಪವರ್ಫುಲ್. 5G ಈಗ 5G ತನಕ ಬಂದಿತ್ತು, ಅಲ್ಲಿ ಮಾಡಿದ ತಕ್ಷಣ ಇಲ್ಲಿ ಬರ್ತದೆ. ಹಿಂದಾಗಿದ್ರೆ ಟ್ರಂಕ್ ಕಾಲ್ ಬುಕ್ ಮಾಡು, ಲೈಟ್ನಿಂಗ್ ಕಾಲ್ ಮಾಡು, ಅರ್ಜೆಂಟ್ ಕಾಲ್ ಮಾಡಿ. ಇವಾಗ ಹಾಗೆಲ್ಲ ಇಲ್ಲ, ಅಲ್ಲಿ ಮಾತಾಡಿದ ತಕ್ಷಣ. ಅದು ಬೇಕಾದರೆ ವೀಡಿಯೋ ಕಾಲ್ ಆದರೂ ಸರಿ, ಎಲ್ಲಿಂದನೂ ಬೇಕು. ಹಾಗಿರುವಾಗ ನೀವು ಹೇಗೆ ಅದನ್ನು ವೇವ್ಲೆಂತನ್ನು ಎಸ್ಟಾಬ್ಲಿಷ್ ಮಾಡ್ತೀರಿ ನಿಮ್ಮ ಆರಾಧ್ಯ ಶಕ್ತಿಯ ಜೊತೆ, ಅಲ್ಲಿಗೆ ನಿಮ್ಮ ಒಂದು ಯೋಗ್ಯತೆ ಅಥವಾ ನಿಮ್ಮ ಒಂದು ಘನಸ್ಥಿಕೆಯ ಪ್ರಮಾಣ ಏರ್ತಾ ಹೋಗ್ತದೆ. ಅಲ್ಲಿಂದ ಬರುವ ಕಿಕ್ ಬ್ಯಾಕ್ ಅಥವಾ ಏನು ಅನುಗ್ರಹ ಅಂತ ಹೇಳುವಂಥದ್ದು ನಿಮಗೂ ಬರ್ತದೆ, ನಿಮ್ಮಿಂದ ಉಪಕೃತನಾದ ವ್ಯಕ್ತಿಗೂ ಬರ್ತದೆ. ಇದು ತತ್ವ. ದಿಸ್ ಇಸ್ ದ ಬೇಸಿಕ್ ಆಫ್ ವಾಟ್ ಎವರ್, ಯಾವುದೇ ಒಂದು ವಿಚಾರದಲ್ಲಾಗಲಿ. ಅದು ನಾಗನ ದರ್ಶನವೇ ಅಂತಲ್ಲ, ಎಲ್ಲ ಒಂದು ವಿಧಾನವಾದಂಥ ಮಾಧ್ಯಮವಾಗಿ ನಾವೇನು ಹೇಳ್ತೇವೆ, ಇದು ಮಾಧ್ಯಮವಾಗಿ ಆವೇಶಕ್ಕೆ ಒಳಪಟ್ಟು ಹೇಳಿದರೆ ಪುರೋಹಿತರು ಅವರ ಒಂದು ಸಂಚಿತವಾದಂಥ ಪ್ರಕ್ರಿಯೆಗಳಿಂದ ಮಾಡಿ ಅದನ್ನು ಪ್ರಾರ್ಥನೆ ಮಾಡಿ ಕೊಡುವಂಥದ್ದು. ಹೀಗೆ, ಯಾಕಂದರೆ ಮನುಷ್ಯ ಯಾವುದೋ ಒಂದು ಸಂಕಷ್ಟದ ಸಮಯದಲ್ಲಿ ತುಂಬ ಸಂತ್ರಸ್ತನಾದಾಗ ಅವನಿಗೆ ಒಂದು ವಿಶ್ವಾಸ ಭರಿಸಿ ಅವನನ್ನು ಜೀವನದ ಮೂಲ ನೆಲೆಗೆ ತರಿಸ್ಬಂತು, ಒಂದು ಬ್ಯಾಕ್ ಆನ್ ದ ಸ್ಟ್ರೀಮ್ ಲೈನ್ ಅವನಿಗೆ ತರಬೇಕು. ಅದಕ್ಕಾಗಿ ನಾವು ಇದನ್ನು ಮಾಡ್ತೀವಿ ಇಲ್ಲಿ. ಆಮೇಲೆ ನೀವು ಹೇಳ್ಬೋದು, ಇದಕ್ಕೆ ವ್ಯಾವಹಾರಿಕ ಇಲ್ವಾ, ವ್ಯಾಪಾರೀಕರಣ ಆಗಲಿಲ್ವಾ? ಯಾವುದೇ ವ್ಯವಸ್ಥೆಗೆ ಅದರದ್ದೇ ಆದಂಥ ವಿಧಾನಗಳು. ಒಂದು ಚಾಕು ಇದೆ, ಕಳ್ಳ ಅದನ್ನು ಬೇರೆಯವರಿಗೆ ಹೆದರಿಸಿಕೊಂಡು ಅವನ ಒಂದು ವಿಧಾನದಲ್ಲಿ ಮಾಡ್ಕೊಳ್ತಾನೆ. ಒಬ್ಬ ಯೋಗ್ಯ ಸರ್ಜನ್ ಏನು ಮಾಡ್ತಾನೆ, ಅದರಿಂದ ನೋವು ಬರುವ ಜಾಗವನ್ನು ಕತ್ತರಿಸಿ ಅವನಿಗೆ ಹಿತವನ್ನು ಉಂಟು ಮಾಡ್ತಾನೆ. ಚಾಕು ಅದೇ, ಉದ್ದೇಶ ಬೇರೆ. ಅದೇ ರೀತಿ ಇದನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿ ಸಮುದಾಯದ ಅಥವಾ ಸಮಾಜದ ಅಥವಾ ಒಂದು ಜನರ ಹಿತವನ್ನು ಬಯಸಿ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದು. ಇನ್ನು ಹಣ ಗಳಿಸಲಿಕ್ಕೆ ನಮ್ಮಲ್ಲಿ ತುಂಬ ವಿದ್ಯೆಗಳಿವೆ. ಇದು ಹಣ ಗಳಿಸುವಂಥದ್ದು ಅಥವಾ ಹೆಸರು ಗಳಿಸುವಂಥದ್ದು ವಿದ್ಯೆ ಅಲ್ಲ. ಅದನ್ನು ನಾವು ಅಥವಾ ಈ ಒಂದು ಕ್ಷೇತ್ರದಲ್ಲಿರುವವರು ಮೊದಲು ಅದನ್ನು ಅರ್ಥಕೊಳ್ಳೋದು. ಸಾತ್ವಿಕತೆ ಎಲ್ಲರಿಗೂ, ಎಲ್ಲಿಯೂ ನಾವು ದ್ವೇಷ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬರಬಾರ್ದು. ಮನುಷ್ಯರು ಎಲ್ಲರೂ ನಮಗೆ ಎಲ್ಲಿಯೂ ಮೇಲೆ ಕೆಳಗೆ ಅಂತೇಳಿ ಇಲ್ಲಿ ಪ್ರಕೃತಿಯಲ್ಲಿ ಮಾಡೇ ಇಲ್ಲ, ಯಾರೂ ಕೇಳಲ್ಲ. ಒಂದು ಬ್ರಹ್ಮಕಲಶ ಅಥವಾ ಒಂದು ರಥೋತ್ಸವ ಆಗುವಾಗ ಎಂಜಲು ಗುಡಿಸುವವನು ಎಷ್ಟು ಪ್ರಮುಖನೋ ಅಥವಾ ಒಂದು ಪ್ರಧಾನ ತಂತ್ರಿ ಎಷ್ಟು ಮುಖ್ಯನೋ ಅಷ್ಟೇ ಕೆಲಸ ಮಾಡುವ ರಥ ಕಟ್ಟುವ ಕೆಲಸದವನಾಗಲಿ ಕಸ ಗುಡಿಸುವನು ಅಷ್ಟೇ ಪ್ರಮುಖ. ಎಲ್ಲರ ಒಂದು ಸಮಷ್ಟಿಯ ಪ್ರಯತ್ನದಿಂದ ಅಷ್ಟು ದೊಡ್ಡ ಉತ್ಸವ ಆಗ್ತದೆ. ಹಾಗಿರುವಾಗ ಇದೊಂದು ಪ್ರಪಂಚ ಅಂತದ್ದು ನಿತ್ಯದ ಉತ್ಸವ ಇದು. ಇಲ್ಲಿ ಒಂದು ಸಣ್ಣ ಇರುವೆಗಳಿಗೂ ಸ್ಥಾನ ಇದೆ, ದೊಡ್ಡ ಆನೆಗಳಿಗೂ ಸ್ಥಳ ಇದೆ. ಆನೆ ಅಂಥೇಳಿ ಹೋಗುವಾಗ ಅದು ಮೆಟ್ಟಿಕೊಂಡು ಹೋಗುವಾಗ ಸಹಸ್ರಾರು ಆನೆಗಳು ಇರುವೆಗಳು ಅದರ ಕಾಲಡಿ ಬಿದ್ದು ಸತ್ತು ಹೋಗಿರ್ಬೋದು. ಬಟ್ ಅದೇ ಆನೆ ಸತ್ತು ಹೋದಾಗ ಕೋಟಿಗಟ್ಟಲೆ ಇರುವೆಗಳನ್ನು ವಾರದೊಳಗೆ ಆನೆಯನ್ನು ಖಾಲಿ ಮಾಡಿಬಿಡ್ತಾರೆ. ಇದು ಪ್ರಕೃತಿಯ ಪ್ರಕೃತಿ. ಇಲ್ಲಿ ಯಾರಿಗೂ ಅವರದ್ದೇ ಆದಂಥ ಒಂದು ಕರ್ತವ್ಯವನ್ನು ನೇಮಿಸಿಯೇ ಇಲ್ಲಿಗೆ ಭೂಮಿಗೆ ಬಂದಿರ್ತಾರೆ. ಅದನ್ನು ನಾವು ಆ ಮೂಲ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು. ಯಾರು ಇದಕ್ಕೆ ನಾನೇ ಅಂತಲ್ಲ, ಯಾವ ಸಾಧಕರಂತೇಳಿ ಅಲ್ಲ,
ಎಲ್ಲರೂ ಅದನ್ನು ಅರ್ಥಕೊಂಡ್ರೆ ಇನ್ನೊಬ್ಬರಿಗೆ ಸಮಸ್ಯೆ ಮಾಡೋದಾಗಲಿ ಹೀಗೆ ಇಂಥ ಒಂದು ಯೋಜನೆಗಳೇ ಬರುವುದು. ಇಲ್ಲಿ ಒಂದು ಮಾನಸಿಕವಾಗಿ ಅಂತ ಹೇಳುವಾಗ ಒಂದು ಸನ್ನಿವೇಶವನ್ನು ಉಂಟು ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲಿಯೋ ಒಂದು ಮಾಡುವಾಗ ಅದಕ್ಕೆ ಬೇಕಾದಂಥದ್ದು ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕು. ಎಲ್ಲಿ ದರ್ಶನ ಬರಬೇಕು? ಈಗ ಆಪರೇಷನ್ ಅಂತ ಹೇಳುವಾಗ ಓಪನ್ ರೋಡಲ್ಲಿ ಮಾಡಲಿಕ್ಕೆ ಆಗ್ತದೆಯೇ? ಅದಕ್ಕೆ ಒಂದು ಥಿಯೇಟರ್, ಎನ್ಕ್ಲೋಸ್ ವಾತಾವರಣ, ಅಲ್ಲಿ ಒಂದು ಯಾವುದು ಅನಸ್ಟೇಷನ್ ಪರಿಮಳ, ಅದು ಪರಿಮಳ, ಡೆಟಾಲ್ ಪರಿಮಳ, ಒಂದು ಏಪ್ರನ್, ಹೀಗೇ ಒಂದು ಇದ್ದರೆ ಅದೊಂದು ಆಪರೇಷನ್ ಥಿಯೇಟರ್ ಅನಿಸ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಅದಕ್ಕೊಂದು ಪರಿಸರ. ಯಾಕಂದರೆ ಅದು ಮಾನಸಿಕವಾಗಿ ಅವನನ್ನು ಪ್ರಚೋದಿಸಿ ಅವನನ್ನು ಭಾವಕ್ಕೆ ಒಳಪಡಿಸಿ ಅವನಿಗೊಂದು ಹೀಲಿಂಗ್ ಅಥವಾ ಅವನಿಗೆ ಸಾಂತ್ವನ ಕೊಡುವಂಥ ಒಂದು ವಿಧಾನ ದರ್ಶನ ಅಂದರೆ. ಅದಕ್ಕೆ ವೈಯಕ್ತಿಕ ಬೇರೆ, ಸಾಮಾಜಿಕ ಬೇರೆ, ಅಂದರೆ ಸಾಮೂಹಿಕ ಬೇರೆ. ಒಂದು ಬನ ಅಂತೇಳಿ ಅಥವಾ ಒಂದು ನಾಗರ ಬನ ಒಂದು ಮನೆಗೆ ಸಂಬಂಧಪಟ್ಟದ್ದೇ ಇರ್ಬೋದು, ಒಂದು ಸಮಾಜಕ್ಕೆ ಸಂಬಂಧಪಟ್ಟದ್ದೇ ಇರ್ಬೋದು, ಅಥವಾ ಆ ಒಂದು ಊರಿಗೆ ಸಂಬಂಧಪಟ್ಟ ಸಾರ್ವಜನಿಕವೇ ಇರ್ಬೋದು. ಅಲ್ಲಿ ಹೀಗೇ ಬಂದರೆ ಅದಕ್ಕೊಂದು ಮಹತ್ವಿಕೆ ಬರುತ್ತೆ. ಅದಕ್ಕೆ ಹೀಗೆ ಇರಬೇಕು. ರಥೋತ್ಸವ ಅಂದರೆ ದೇವರ ರಥದಲ್ಲಿ ಹೈಟಲ್ಲಿ ಕೂತ್ಕೊಳ್ಬೇಕು. ಹಾಗೆಯೇ ಇದಕ್ಕೊಂದು ಸನ್ನಿವೇಶವನ್ನು ನಾವು ತಯಾರು ಮಾಡ್ತೀವಿ. ಒಂದು ಬನ, ಒಂದು ವಾದ್ಯದವರು. ಈಗ ಅಲ್ಲಿಗೆ ಬಾಕಾದಾಗ ನಾವು ನಮ್ಮ ಕರ್ತವ್ಯ ಅಲ್ಲಿ ಹೋಗಿ ಶುದ್ಧರಾಗಿ ನಿಂತುಕೊಂಡು ನಾವು ಅವನನ್ನು ಪ್ರವೇಶಕ್ಕೆ ಮುದ್ರೆಗಳನ್ನು ಕೊಡೋದು. ಪ್ರವೇಶಕ್ಕೆ ಮುದ್ರೆ ಅಂದರೆ ಮತ್ತೆಂತ ಅಲ್ಲ, ನೀವು ಆ್ಯಪ್ ಓಪನ್ ಮಾಡಿ ಹೀಗೆ ಆ್ಯಪ್ ಮೇಲೆ ಕೈ ಬೆರಳಿಟ್ಟಾಗ ಅದು ಹೇಗೆ ಆ್ಯಕ್ಟಿವೇಟ್ ಆಗ್ತದೆ, ಅದೇ ರೀತಿ ನಾವು ಪ್ರವೇಶಕ್ಕೆ ಮುದ್ರೆಗಳನ್ನು ಕೊಡ್ತೇವೆ. ಪ್ರವೇಶಕ್ಕೆ ಮುದ್ರೆಗಳನ್ನು ಕೊಟ್ಟಾಗ ಆ ಶಕ್ತಿ ನಮ್ಮಲ್ಲಿ ಪ್ರವೇಶಿಸ್ತದೆ. ಸ್ವಿಚ್ ಆನ್ ಮಾಡಿದಾಗ ಹೇಗೆ ಬರ್ತದೆ, ಫ್ಯಾನು ಗಾಳಿ ಬರ್ತದೆ, ಅದೇ ರೀತಿ ಅಲ್ಲಿ ಬರ್ತದೆ. ಬಂದದ್ದು ಇವೆಲ್ಲವೂ ಬೇಸಿಕ್ಕಾಗಿ ನಿಮಗೆ ಹೇಳಬೇಕಂದ್ರೆ ಇವೆಲ್ಲವೂ ನಂಬಿಕೆಯ ನೆಲೆಗಟ್ಟಿನ ಮೇಲೆ ನಿಂತು. ನಂಬಿಕೆ ಇಲ್ಲದೆ ಹೋದ ಪಕ್ಷದಲ್ಲಿ ಯಾವುದೇ ಪ್ರಕ್ರಿಯೆ ಅದು ತನ್ನ ಇಚ್ಛಿತ ಕಾರ್ಯವನ್ನು ಮಾಡಲಿಕ್ಕೆ ಬರುವುದು. ನಂಬಿಕೆಯೇ ಮೂಲ ಜೀವಾಳ. ಅದು ಪ್ರಾಪಂಚಿಕವಾದದ್ದಾಗಲಿ ವೈಜ್ಞಾನಿಕವಾದ ವೈದ್ಯರೂ ಸಹ ವೈದ್ಯರ ಮೇಲೆ ನಿಮಗೆ ವಿಶ್ವಾಸ ಇಲ್ಲದಿದ್ದರೆ ಅವರು ಕೊಡುವ ಮದ್ದು ಸಹ ನಿರರ್ಥಕವೇ. ಅದೇ ರೀತಿ ನಿಮಗೆ ವೈದಿಕರ ಮೇಲೆ, ಪಾತ್ರಿಗಳ ಮೇಲೆ, ಪುರೋಹಿತರ ಮೇಲೆ ನಿಮಗೆ ವಿಶ್ವಾಸ ಉಂಟು, ದೇವರ ಮೇಲೆ ನಂಬಿಕೆ ಉಂಟು, ಇವೆಲ್ಲ ಅದಕ್ಕೆ ಹೇಳಿದಂಥ ಫಲಗಳನ್ನು ಕೊಡ್ತಾನೆ ಹೋಗ್ತದೆ. ಫಲಗಳು ಕೊಡಬೇಕಂತೇನಿಲ್ಲ, ಫಲಗಳು ಆಲ್ರೆಡಿ ಇದೆ ನಿಮಗೆ. ನಿಮ್ಮ ಅಲ್ಲಿಂದ ಬರುವಾಗ ಪ್ಯಾಕ್ ಮಾಡಿ ಕಳಿಸುವಾಗಲೇ ಎಲ್ಲ ಕೊಟ್ಟಿರ್ತಾರೆ. ಅದು ನಿಮಗೆ ಗೊತ್ತಿರೋದಿಲ್ಲ. ಇಟ್ ವಾಸ್ ನಾಟ್ ಅನ್ಫೋಲ್ಡೆಡ್ ಟು ಯು. ನಮ್ಮಲ್ಲಿ ತಾಳ್ಮೆ ಇರದ ಕಾರಣ ನಾವು ಅದನ್ನು ಕಷ್ಟ ಅಂತೇಳಿ ತಿಳ್ಕೊಳ್ತೀವಿ ಅಷ್ಟೇ. ಬಹಳಷ್ಟು ಇದೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ನಮಗೆ ರೋಮಾಂಚನ ಆಗ್ತದೆ, ಇನ್ನು ಸಾಮಾನ್ಯರಿಗೆ ಬೇರೆ. ನಮಗೆ ಹೋಗುವಾಗಲಿಗೆ ಅವಶ್ಯ ಬರ್ತದೆ. ಅಷ್ಟು ಕೆಲವೆಲ್ಲ ಕಾಡಿನ ಮಧ್ಯೆ ಸೂರ್ಯ ರಶ್ಮಿಗಳೇ ಬರದೇ ಇರುವ ಜಾಗದಲ್ಲಿ ಎಲ್ಲ ನಾವು ದರ್ಶನಕ್ಕೆ ಹೋದಾಗ ಅಷ್ಟು ರೋಮಾಂಚನ ಆಗ್ತದೆ. ಓದಿ ನಿಂತ ಕೂಡಲೇ ಆವೇಶ, ನಿಮಗೆ ಏನು ಬೇಕಾಗಿ ಇರ್ತದೆ, ಅಷ್ಟು ವೈಬ್ಸ್ ಇರ್ತದೆ. ಯಾಕಂದರೆ ಅದೊಂದು ಸಾತ್ವಿಕ. ಯಾವಾಗ ಸಾತ್ವಿಕ ಶಕ್ತಿ ನಷ್ಟ ಆಗ್ತದೆ ಅಂದರೆ ಈ ನೇತ್ಯಾತ್ಮ, ಈ ನೆಗೆಟಿವ್ ಥಾಟ್ಸ್ ಇರೋರು ಬಂದರೆ ಅಲ್ಲಿ ಆ ಪಾಸಿಟಿವಿಟಿ ಡೆವಲಪ್ ಆಗೋದು. ಪ್ರಕೃತಿ ಯಾವತ್ತೂ ನೆಗೆಟಿವ್ ಪಾಸಿಟಿವ್ ಆಗಿಯೇ ಇರ್ತದೆ. ಎಂಥದ್ದೇ ವಾಸನೆ ಬರಲಿ, ಏನೇ ದುರ್ವಾಸನೆಗೆ ದುರ್ಗಂಧ ಇರಲಿ, ಗಾಳಿ ಅದನ್ನು ಹೊತ್ಕೊಂಡು ಹೋದ ಮೇಲೆ ಅಲ್ಲಿ ಆಗೋದಿಲ್ಲ. ಬಿಸಿಲು ಬಂದರೆ ಎಂಥದ್ದು ಕೊಳತು ಹೋದದ್ದು ಕ್ಲಿಯರ್ ಆಗೋದಿಲ್ಲ. ಇದು ಪ್ರಕೃತಿಯಲ್ಲಿರುವಂಥದ್ದು. ಹಾಗಿರುವಾಗ ನೀವು ಪ್ರಕೃತಿಯೊಟ್ಟಿಗೆ ಇದ್ದೀರಿ ಅಂತಾದರೆ ನಿಮ್ಮಲ್ಲಿ ಒಂದು ಸಾಮಾನ್ಯವಾಗಿ ನಿಮ್ಮಲ್ಲಿ ಒಂದು ಬಲ ಇದ್ದೇ ಇರ್ತದೆ.